क्रिस्त आमच्या सोम्या वरवीं ताचे उद्देशीन सगळ्यो बऱ्यो वस्तू तूं संवसारा वांटून दिताय. त्यास जेजू वरवीं, त्यास जेजू संगाता, त्यास जेजू थंय पवित्र आत्म्याच्या एकपणान सरपदवेदार बापा सर्वंदनानी वैभव तुका सासणाच्या सासणा. आमच्या सोडवणदाराची आज्ञा मनान धरून ताणें शिकयलेलें प्रार्थन दीर्घ घेवन म्हणया. आमच्या बापा सर्गीच्या तुझे नाव पवित्र जावं, तुझे राज आमकां येवं, तुझी खुशी सर्गात जाता तशीच संवसारांत जावं. आमचो दिसपट्टो ग्रास आज आमकां दी आनी आमी आमचे चुकलेल्या बक्षितांव तशें आमची पातकां बोगोस आनी आमकां ताळणेत पडूं दिव नाका, पूण वायटांतले आमकां निवार. सर्वेस्परा सर्वायटांतली आमकां निवार. दया करून ह्या जिवितांत सवस्काय आमकां दी. सर्गींचे बाग आनी आमच्या सोडवणदारा जेजू क्रिस्ताचें येणें बरवशान नत्रेकतेल्यांक आमकां तुज्या उदार काकुळतीन सरपतकांतली सुटय आनी सर्व आकांतांतली वाटाय. कित्याक राजवटी पृथ्वी आनी महिमा तुजी ससनाच्या ससना. सोम्या जेजू क्रिस्ता तुवें तुज्या धर्मता म्हणलें तुमकां शांती दवरता, म्हजी शांती तुमकां दिता. आमच्या पातकांचेर न्हय पूण तुज्या पवित्र सभेच्या बावरताचेर दिश्ट घाल आनी तुजे कुशे प्रमाणे तिका शांती दिन एकवटान सांबाळ. तुमची येता राजवट चलयताय ससनाच्या ससनाक. सोम्याची शांती सदांकाल तुमचे सवे आसो. तुमचे सवे आसो. एकामेकाक शांती दियात. देवाचे शेळये संसाराचे पाप करतेले आमची काकूत कर. देवाचे शेळये संसाराचे पाप करतेले आमची काकूत कर. देवाचे शेळये संसाराचे पाप करतेले आमकां शांती दी. ही देवाची शेळी संसाराचे पाप करता ती शेळयेच्या जेवणाक आपणे लाभल्यान ती सुभागी. सोम्या तुवें म्हज्या भितरचे म्हाका फावना, पूण तुज्या उतरांच म्हाका भलायकी मेळटली. प्रार्थुया. प्रितीच्या बापा, तुज्या हातांतल्यान आमी घेतलां तें जेजूच्या कुडी रक्ताचें जेवण. तुजे सवे आमच्या एकवटाची कुणा. ह्याच जेवणा वरवीं तुज्या पवित्र सभेंत काळजा मनाचो एकवट दिसान दीस वाडय. हे आमी मागतांव आमच्या सोम्या जेजू क्रिस्ताचे नांवीं. ಆಮೆನ್. ಆಶ್ರಮದ ಮಾರಕರಾದ ಸಂತ ಅಂತೋನಿಯವರ ವಾರ್ಷಿಕ ಹಬ್ಬ ಜೂನ್ 13. ಪ್ರಪಂಚದ ಎಲ್ಲೆಡೆ ಈ ಹಬ್ಬವನ್ನು ಸಂತ ಅಂತೋನಿಯವರ ಭಕ್ತರು ಆಚರಣೆ ಮಾಡುತ್ತಾರೆ. ಈ ಸಲ ಕೋವಿಡ್ ಕಾಯಿಲೆಯಿಂದ ಹಾಗೂ ಲಾಕ್ಡೌನ್ ಇರುವುದರ ಕಾರಣ ದೇವಾಲಯದಲ್ಲಿ ಜೊತೆ ಸೇರಿ ಎಂದಿನಂತೆ ಈ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಆಗುತ್ತಿಲ್ಲ. ಅದಕ್ಕಾಗಿ ಕಳೆದ 13 ದಿನಗಳಿಂದ ನೊವೇನ ಪ್ರಾರ್ಥನೆಯನ್ನು ನಾವು ಲೈವ್ ಸ್ಟ್ರೀಮಿಂಗ್ ಮಾಡ್ತಾ ಇದ್ದೆವು. 23 ವರ್ಷ ನಿನ್ನೆ ಅಂತ ಹೇಳಿದ್ರೆ ಜೂನ್ 12 ತಾರೀಕಿಗೆ 123 ವರ್ಷ ಆಗುತ್ತೆ. ಮತ್ತೆ ಇವತ್ತಿನಿಂದ ನಾವು 124ನೇ ವರ್ಷವನ್ನು ಆರಂಭ ಮಾಡ್ತೇವೆ. ಇದರ ಆರಂಭ ಮಿಲಾಗ್ರಿಸ್ ದೇವಾಲಯದಲ್ಲಿ ಆದದ್ದು. ಮತ್ತೆ ಈ ಆಶ್ರಮ ಕೂಡ ಎಲ್ಲ ಅಲ್ಲಿ ಹರ್ಷ ಬಿಲ್ಡಿಂಗ್ ಮತ್ತೆ ಸೇಂಟ್ ಆಂಟನಿ ಆಯಿಲ್ ಮಿಲ್ ಎಲ್ಲ ಆಶ್ರಮ ಅಲ್ಲಿ. ನಂತರ 1930ರಲ್ಲಿ ಈ ಜಾಗ ಖರೀದಿ ಮಾಡಿದ ಮೇಲೆ ಸ್ವಲ್ಪ ಇಲ್ಲಿ ಬರ್ಲಿಕ್ಕೆ ಆರಂಭ ಆಗಿ 1936ರಿಂದ ಈ ಆಶ್ರಮ ಇಲ್ಲಿ ನಡೆಯುತ್ತಾ ಉಂಟು. ಆದ್ರೆ ನಮ್ಮ ಭಕ್ತಿ ಕಾರ್ಯಕ್ರಮಗಳೆಲ್ಲ ಮಿಲಾಗ್ರಿಸ್ ದೇವಾಲಯದಲ್ಲಿ ನಡೆಯುತ್ತದೆ. ಪ್ರಸ್ತುತ ನಮ್ಮ ಆಶ್ರಮದಲ್ಲಿ ನಾವು ಮತ್ತೆ ನಿರ್ಗತಿಕರಿದ್ದಾರೆ. ಇಲ್ಲಿ ನಾವು ಯಾವಾಗಲೂ ಕೂಡ ಅಡ್ಮಿಷನ್ ಮಾಡುವಾಗ ಅತಿ ನಿರ್ಗತಿಕ ಅಂತ ಹೇಳಿದ್ರೆ ಎಲ್ಲಿ ಕೂಡ ಬೇರೆ ಕಡೆಯಲ್ಲಿ ಹೋಗಿ ಹಣ ಕೊಟ್ಟು ಅಂತದ ಕೊಟ್ಟು ನಿಲ್ಲಲಿಕ್ಕೆ ಆಗದವರನ್ನು ಮಾತ್ರ ಇಲ್ಲಿ ತಗೊಳ್ಳಿ. ಒಂದು ಸಮಯದಲ್ಲಿ 700 ಜನರು ಕೂಡ ಈ ಆಶ್ರಮದಲ್ಲಿ ಇದ್ದವರು. ಪ್ರಸ್ತುತ ಒಂದು 400 ಜನ ಇಲ್ಲಿ ಇದ್ದಾರೆ ನಮ್ಮಲ್ಲಿ.
ಇದಿತ್ತು ನಮ್ಮ ಆಶ್ರಮದ ಬಗ್ಗೆ ನಾನು ಸ್ವಲ್ಪ ಹೇಳಿದೆ. ಅದರ ಬಗ್ಗೆ ಯಾರು ಕೂಡ ಯೋಚನೆ ಮಾಡ್ತಿಲ್ಲ ಅಂತ ಹೇಳ್ತೇನೆ. ಹಾಗಾದ್ರೆ ಆಗ್ಬೋದು ಅಂತ ಹೇಳ್ತೇನೆ. ಮತ್ತೆ ನಮ್ಮ ಇನ್ನೊಬ್ಬರು ಮಿತ್ರರು ಜೀವನ್ ಜೀವೋ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಕೆಲವರಲ್ಲಿ ಸ್ವಲ್ಪ ಇರ್ಬೋದು, ಆದರೆ ತುಂಬಾ ಮಂದಿಯಲ್ಲಿ ಇಲ್ಲದವರು ಕೂಡ ಇದ್ದಾರೆ. ಸ್ಪೆಷಲಿ ಸ್ಟ್ರಿಂಜರ್ ಅಂತವರು ಕೂಡ ಏನು ಕೂಡ ಇಲ್ಲದವರು ತುಂಬಾ ಇದ್ದಾರೆ. ಅವರು ಕೂಡ ಅಗತ್ಯದವರು ಅಂತ ಹೇಳಿ, ಅದಕ್ಕಾಗಿ ನಾವು ಇವತ್ತು ಈ ಹಬ್ಬದ ದಿವಸ ಈ ಒಂದು ಕಿಟ್ ವಿತರಣೆ ಮಾಡುವಂತ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸಂತೋನಿ ಪವಾಡ ಪುರುಷ ಎಂದು ಹೆಸರಾಗಿದ್ದಾರೆ. 1231 ಜೂನ್ 13ರಂದು ಅವರು ದೈವಾಧೀನರಾದರು. ಅಂದಿನಿಂದ ಇಂದಿನ ತನಕ ಅವರ ಹೆಸರಿನಲ್ಲಿ ಅನೇಕ ಅದ್ಭುತಗಳು ನಡೆದಿವೆ. ಪ್ರತ್ಯೇಕವಾಗಿ ಬಡ ಜನರಿಗೆ ಶುಶ್ರೂಷೆ, ಆರೈಕೆ ಹಾಗೂ ನಿರ್ಗತಿಕರಿಗೆ ಆಶ್ರಮಗಳು, ಅನ್ನ ಇಲ್ಲದವರಿಗೆ ಊಟ ಹಾಕುವ ವ್ಯವಸ್ಥೆ ಮತ್ತು ಪ್ರತ್ಯೇಕವಾಗಿ ಕಳೆದು ಹೋದ ವಸ್ತುಗಳನ್ನು ಹುಡುಕಾಡಲು ಜನರು ಅವರನ್ನೇ ಮೊರೆಯಿಡು, ನಮಗೆ ನನ್ನ ವಸ್ತು ಕಳೆದು ಹೋಗಿದೆ, ದಯಮಾಡಿ ತೋರಿಸಿಕೊಡು ಅಂತ. ಹೀಗೆ ಕಳೆದು ಹೋದ ವಸ್ತುಗಳು ದೊರೆತದ್ದು ಅನೇಕ ನಿದರ್ಶನಗಳಿವೆ. ಸಂತ ಅಂತೋನಿಯವರ ಪವಾಡಗಳಲ್ಲಿ 13 ಪವಾಡಗಳು ಬಹಳ ಪ್ರಸಿದ್ಧ. ಅದರಲ್ಲಿ ಒಂದು ಅವರ ನಾಲಗೆ. ಮನುಷ್ಯನ ನಾಲಗೆ ನಾವು ಸತ್ತು ಒಂದು 2 ದಿವಸದಲ್ಲಿ ಖಂಡಿತವಾಗಿ ಕಳೆದು ಹೋಗ್ತದೆ, ಯಾಕಂದ್ರೆ ಅದೊಂದು ಮಾಂಸದ ತುಂಡು. ಆದರೆ ಸಂತ ಅಂತೋನಿಯವರ ಸಮಾಧಿಯನ್ನು ಅಗೆದಾಗ, ಸುಮಾರು 32 ವರ್ಷಗಳ ನಂತರ ಅಗೆದಾಗ, ಅವರ ನಾಲಗೆ ಹೇಗೆ ಅವರನ್ನು ದಫನ ಮಾಡಿದರೆ ಇತ್ತೋ ಹಾಗೇನೆ ಇನ್ನೂ ಕೂಡ ಇದೆ. ನಾನು ಒಮ್ಮೆ ನೋಡಿ ಬಂದಿದ್ದೇನೆ. ಆ ಪಾಲ್ವಾ ನಗರದಲ್ಲಿ ಅವರಿಗಾಗಿ ಮೀಸಲಿಟ್ಟ ಸಮರ್ಪಿತವಾದ ದೇವಾಲಯದಲ್ಲಿ ಅದನ್ನು ಇಟ್ಟಿದ್ದಾರೆ. ಜನರು ಬಂದು ಅಲ್ಲಿ ಪ್ರಾರ್ಥನೆ ಮಾಡುತ್ತಾರೆ, ಅನೇಕ ಸತ್ಕಾರ್ಯಗಳಿಗೆ ಅವರನ್ನು ಮೊರೆಯಿಡ್ತಾರೆ. ಈ ನಾಲಗೆ ಯಾಕೆ ಹೀಗೆ ಉಳಿಯಿತು? 800 ವರ್ಷ ಕಳೆದ ಮೇಲೂ ಹಾಗೇನೆ ಇದೆಯಲ್ವಾ? ಅದಕ್ಕೆ ಖಂಡಿತವಾಗಿ ನಾವು ಕ್ರೈಸ್ತರು ನಂಬುವ ಪ್ರಕಾರ ಅವರಿಗೆ ಇರುವ ಅನನ್ಯ ಭಕ್ತಿ ಯೇಸು ಕ್ರಿಸ್ತರಲ್ಲಿ ಹಾಗೂ ದೇವರ ವಾಕ್ಯದಲ್ಲಿ. ಈ ನಾಲಗೆ ಮೂಲಕ ಅವರು ದೇವರ ವಾಕ್ಯವನ್ನು ಪ್ರಕಟಪಡಿಸಿದರು. ಜನರಲ್ಲಿ ಪ್ರತ್ಯೇಕವಾಗಿ ದೇವರ ವಿಶ್ವಾಸವನ್ನು ಮೂಡಿಸಿದರು ಹಾಗೂ ಸಂಪೂರ್ಣವಾಗಿ ತಮ್ಮನ್ನೇ ತಾವು ದೇವರಿಗೆ ಸಮರ್ಪಿತರಾಗಿ ದಾನವಾಗಿ ಕೊಡಲು ಅಥವಾ ದೇವರಲ್ಲಿ ತಮ್ಮನ್ನೇ ತೊಡಗಿಸಿಕೊಳ್ಳಲು ಅವರು ಪ್ರೇರಣೆ ನೀಡಿದರು. ಹಾಗಾಗಿ ಅವರ ಈ ಹಲ್ಲುಗಳ ಎಲುಬು ಹಾಗೂ ಈ ನಾಲಗೆ ಇನ್ನೂ ಕೂಡ ಅದನ್ನು ಜೋಪಾನವಾಗಿ ಇಟ್ಟಿದ್ದಾರೆ. ಹೀಗೆ ಎಲ್ಲಾ ಶರೀರದ ಇಡೀ ಭಾಗಗಳು ನಾಶವಾಗಿ ಹೋದರು. ಈ 2 ಭಾಗಗಳು, ಯಾಕೆಂದರೆ ನಾಲಗೆ ಅದನ್ನು ರಕ್ಷಿಸಿದ ಈ ದವಡೆ, ಅದನ್ನು ದೇವರು ಇನ್ನೂ ಕೂಡ ಜೋಪಾನವಾಗಿಟ್ಟಿದ್ದಾರೆ ಎಂದ ತಕ್ಷಣ ನಮಗೆ ತಿಳಿಯಬೇಕು, ದೇವರು ಅದೃಷ್ಟರು ಅಂತೂ ಮನುಷ್ಯರ ಮೂಲಕ ಸದೃಷ್ಟರ ಮೂಲಕ ನಮ್ಮ ಮಹತ್ ಕಾರ್ಯಗಳನ್ನು ಮಾಡ್ತಾರೆ. ನಾವು ಮಾತ್ರ ಆ ದೇವರಲ್ಲಿ ನಂಬಿಕೆ ಇಡಬೇಕು. ಅವರಿದ್ದಾರೆ, ಖಂಡಿತವಾಗಿದ್ದಾರೆ. ಹಾಗೂ ಸಂತ ಅಂತೋನಿಯವರು ಅದನ್ನು ತೋರಿಸಿಕೊಟ್ಟಿದ್ದಾರೆ ಮಾತ್ರವಲ್ಲ, ಇನ್ನೂ ಕೂಡ ಅಂತಹ ಒಳ್ಳೆಯ ಕೆಲಸಗಳ ಮೂಲಕ ನಮ್ಮಂತಹ ಜನರ ಮೂಲಕ, ನಿಮ್ಮಂತಹ ನಮ್ಮಂತಹ ಜನರ ಮೂಲಕ ಈ ದೇವರ ವಿಸ್ಮಯಗಳು ನಮಗೆ ಕಾಣಸಿಗ್ತವೆ. ಇವುಗಳಲ್ಲಿ ಒಂದು ನಾನು ಹೇಳುವುದಾದರೆ ಬಡವರಿಗೆ ಆಹಾರ ಕೊಡುವುದು. ಈ ಆಶ್ರಮದಿಂದ ಅನೇಕ ಮಂದಿಗೆ ಸಹಾಯವಾಗಿದೆ. ಇಂದು ಹಾಗೆಯೇ ಇಂದು ಕೂಡ ನಿಮ್ಮ ಜೀವನದಲ್ಲಿ ಕೂಡ ನಮ್ಮದೊಂದು ಚಿಕ್ಕ ಹನಿ ಕೂಡಿ ಅಲ್ಲ ಅಂತಾರೆ, ನಮ್ಮೊಂದು ಚಿಕ್ಕ ಹನಿ. ದೇಶ ಮತ್ತು ಜಗತ್ತು ಕೊರೋನಾ ಸಂಕಷ್ಟದಿಂದಾಗಿ ಈ ಹಬ್ಬವನ್ನು ಅತಿ ಸರಳವಾಗಿ ಆಚರಣೆ ಮಾಡಲಾಗ್ತದೆ. ಇದರ ಒಟ್ಟಿಗೆ ಇವತ್ತು ಸಂತ ಆಂತೋನಿ ಆಶ್ರಮದ 123ನೇ ಆರಂಭವಾಗಿ 23 ವರ್ಷ ಆಗಿದ್ದು 124ನೇ ವರ್ಷ. ಈ ಹಬ್ಬಗಳ ನಡುವೆ ನಮಗೆ ಕೊರೋನಾ ಸಂಕಷ್ಟ ಬಂದಿದೆ. ಎಲ್ಲರೂ ಕೂಡ ಈ ಕೊರೋನಾದಿಂದಾಗಿ ಸಂಕಷ್ಟಕ್ಕೆ ಈಡು ಮಾಡಿದರೆ ಸಮಾಜದ ಎಲ್ಲ ವರ್ಗದ ಎಲ್ಲ ಧರ್ಮದ ಜನರು ಕೂಡ
ಇದರಿಂದಾಗಿ ಬಹಳಷ್ಟು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಈ ಸಮಾಜದ ಬಗ್ಗೆ ಚಿಂತನೆಯನ್ನ ಮಾಡುವುದು 24/7 ಕೆಲಸ ಮಾಡುವುದು. ಆದರೆ ಪತ್ರಕರ್ತರು ಎದುರಿಸುವ ಸಂಕಷ್ಟಗಳ ಬಗ್ಗೆ ಅದರ ಬಗ್ಗೆ ಚಿಂತನೆ ಮಾಡುವುದು ಕೆಲವು. ಅದರಲ್ಲಿ ನಮ್ಮ ಬಿಷಪ್ ಹಾಗೆ ನಮ್ಮ ಫಾದರ್ ಓರಿಯನ್ ಬಿಷಪ್ ನಾವು ಬಿಷಪ್ ಅವರ ಬಗ್ಗೆ ಹೇಳಬೇಕು ಅಂತ ಅವರು ಇಲ್ಲಿ ಬಿಷಪ್ ಆಗಿ ಅಧಿಕಾರ ಸ್ವೀಕರಿಸುವಾಗ ನಾವು ಬಂಧುತ್ವ ಅಂತೇಳಿ ಒಂದು ದೊಡ್ಡ ಯೋಜನೆಯನ್ನು ಹಮ್ಮಿಕೊಂಡು ಮಂಗಳೂರಿನ ಈ ಒಂದು ಧರ್ಮ ಪ್ರಾಂತ್ಯದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ನಾವು ನೋಡಿದ್ದೇವೆ, ವರದಿ ಮಾಡಿದ್ದೇವೆ. ಅದರೊಟ್ಟಿಗೆ ನಮ್ಮ ಫಾದರ್ ಓರಿಯನ್ ಬಿಷಪ್ ಅವರು ನಮ್ಗೆ ಗೊತ್ತಿದೆ ಬಿಷಪ್ ಅವರಲ್ಲಿ CGPR ಚರ್ಚೆಗಳಿರುವಾಗ ನಾವು 49 ಅವರನ್ನ ಭೇಟಿ ಮಾಡಿದೆ. ಅದು ಕೂಡ ಬಹಳಷ್ಟು ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡಿದ್ರು. ಈಗ ಸಂತ ಆಂಟೋನಿ ಆಶ್ರಮದ ನಿರ್ದೇಶಕರಾಗಿ ಅವರು ಇಲ್ಲಿ ಒಂದು ಅಧಿಕಾರವನ್ನು ವಹಿಸಿಕೊಂಡು ನಾವು ನೋಡ್ತೇವೆ. ಈ ಆಶ್ರಮದಲ್ಲಿ 400 ಮಂದಿ ನಿರ್ಗತಿಕರು ಇವತ್ತು ಅವರ ಆರೈಕೆಯನ್ನ ಮಾಡುತ್ತಾ ಈ ಒಂದು ಆಶ್ರಮದ ನಿವಾಸಿಗಳ ಅಭಿವೃದ್ಧಿಗೆ ಶ್ರೀಮಾಭಿವೃದ್ಧಿಗೆ ಶ್ರಮಿಸಿದವರು ಆದ ಓದಿಯವರು ಇವತ್ತು ಪತ್ರಕರ್ತರ ಸಂಕಷ್ಟವನ್ನ ಅರಿತುಕೊಂಡು ಪತ್ರಕರ್ತರಿಗೆ ನೆರವಾಗಲಿಕ್ಕೆ ಮುಂದೆ ಬಂದವರಲ್ಲಿ ಕೆಲವು ವ್ಯಕ್ತಿಗಳಲ್ಲಿ ಓದಿಯವರು. ಅದಕ್ಕಾಗಿ ನಾವು ನಮ್ಮ ಎಲ್ಲ ಪತ್ರಕರ್ತರ ಪರವಾಗಿ ಇವರು ಆಶ್ರಮದ ಅಧ್ಯಕ್ಷರಾಗಿರುವ ಬಿಷಪ್ನವರಿಗೆ ಹಾಗೆ ಅವರಿಗೆ ರೋಷನ್ ಅವರಿಗೆ ನಾನೆಲ್ಲ ಪತ್ರಕರ್ತರ ಪರವಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ.